ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಕ್ಲೆನ್ ಮಾತರೆಲ್ಲ ಮೂಗಿಡಿ ಎತ್ಕೊಂಡೊಂದುಲ್ಲೆ ಇನಿ ನಮ್ಮ ಇಲ್ಲಲ್ಲೇ ಒಂಜಿ ಮಸಾಲ ರೆಡಿ ಮಲ್ತದ್ದು ಕೋರಿ ಫ್ರೈ ಮಲ್ಪುಗ. ಇವತ್ತು ನಾವು ಮನೆಯಲ್ಲೇ ಮಸಾಲ ರೆಡಿ ಮಾಡಿ ಒಂದು ಚಿಕನ್ ಫ್ರೈ ಮಾಡುವ ಹೇಗೆ ಅಂತ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ನಾನು 1.5 kg ಚಿಕನನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಫಸ್ಟ್ 1.5 kg ಕೋರಿನನ್ನು ಕ್ಲೀನ್ ಮಲ್ತೀವಿ ಒಂದೆ ಐಕ್ ಮುಲ್ಪ ತೊಡು 10-15 ಕೆಂಪು ಮುಂಚಿನ ಒಂದೇನು ಬೇಯ್ಪೌಡು ಫಸ್ಟ್ ಬೊಕ್ಕ ಒಂದು ಅರಿತುಲೆ ಒಂದು 1/4 ಲೋಟೆ ಅರಿ ಬೊದಲೆರೆ ಪಾಡ್ದೆ ಶುಂಠಿ ಬೆಳ್ಳುಳ್ಳಿ ಬೊಕ್ಕ ಕೊತ್ತಂಬರಿ ಬೊಕ್ಕ ರಡ್ಡು ತುಂಡು ಚಕ್ಕೆ. ನಾನು ಮೊದಲೇ ಬೇಯಿಸಿಟ್ಟ ಕೆಂಪು ಮೆಣಸು, ಈ ಕೆಂಪು ಮೆಣಸನ್ನು ಒಂದು 10-15 ಕೆಂಪು ಮೆಣಸನ್ನು ಬೇಯಿಸಬೇಕು. ಆಮೇಲೆ ಒಂದು 1/4 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು 2 ತುಂಡು ಚಕ್ಕೆ, ಆಮೇಲೆ ಒಂದು 2 ಚಮಚ ಕೊತ್ತಂಬರಿ ಬೀಜವನ್ನು ಹಾಕಿ ಇವೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೋಬೇಕು. ಒಂದೇನು ಪೂರ ಒಂದು ಮಿಕ್ಸಿ ಜಾರಿಗೆ ಪಾಡ್ದು ಒಂತೆ ನೀರು ಪಾಡ್ದು ಗಟ್ಟಿ ಕಡೆ ಕಡೆ ಮುಟ ನಿಕ್ಲು ಸ್ಕಿಪ್ ಮಲ್ಪಂದೆ ತುಲೆ ಮಸ್ತ್ ಶೋಕಾಪುಡು ಈ ಚಿಕನ್ ಫ್ರೈ. ಇತ್ತೆ ಒಂದು ಸಣ್ಣ ಆಕಿನ ಒಂದು ಪಾತ್ರೆಗೆ ದೆತ್ತಿವನ್ಗ ನೋಡಿ. ಈಗ ಇದನ್ನು ಇಷ್ಟು ದಪ್ಪ ಆಯಿತು, ಇದನ್ನೊಂದು ಪಾತ್ರೆಗೆ ತೆಗೆದಿಟ್ಕೋಬೇಕು. ಇದಕ್ಕೆ ಈಗ ನಾವು ಅರಸಿನ ಹಾಕ್ಕೋಬೇಕು, ಮಂಜಳದ ಪುಡಿ ಪಾಡಿಯ ಮುಲ್ಪ, ಆಮೇಲೆ ಕರಿ ಮೆಣಸಿನ ಹುಡಿ, ಕಾಳು ಮೆಣಸಿನ ಹುಡಿ, ಇತ ಮುಲು ಎಡ್ಡೆ ಮುಂಚಿದ ಪೊಡಿ ಒಂತೆ ಬೊಕ್ಕ ಒಂದು 2 ಚಮಚದ ಹತ್ತು 2-3 ಚಮಚದ ಹತ್ತು ಕಾರ್ನ್ ಫ್ಲೋರ್ ಪಾಡೊಂದುಲ್ಲೆ 2-3 ಚಮಚ ಕಾರ್ನ್ ಫ್ಲೋರ್ ಮತ್ತು ಉಪ್ಪು ನಿಮ್ಮ ಅನುಸಾರ ಸೇರಿಸ್ಕೊಳ್ಳಿ. ಉಪ್ಪು ಪಾಡಿಯೆ ಅವೇ ಇಡ್ಬೇಕು. ಒಂದು 2 ಚಮಚ ಸೋಯಾ ಸಾಸ್, 2 ಸಣ್ಣ ಚಮಚದಲ್ಲಿ ಸೋಯಾ ಸಾಸ್, 1 ಚಮಚದಲ್ಲಿ ವಿನೆಗರ್, 1 ಚಮಚ ವಿನೆಗರ್ ಬೊಕ್ಕ 1 ಕೆತ್ತಿನ ಪಾಡೊಂದುಲ್ಲೆ ಮುಲ್ಪ, 1 ಮೊಟ್ಟೆ ಸೇರಿಸಿದೆ. ಆಮೇಲೆ 1/2 ಲಿಂಬೆ ರಸವನ್ನು, 1 ಇಡೀ ಲಿಂಬೆ ಮತ್ತೊಂದು ಅರ್ಧ ಲಿಂಬೆ ಅಷ್ಟು ಲಿಂಬೆ ರಸವನ್ನು ಸೇರಿಸಿದೆ. 1 ಲಿಂಬೆದ ರಸ ಸೇರಿಸೋದು ಶೋಕುನೇನು ಬೆರವಂಡೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಚಿಕನ್ನಲ್ಲಿರುವ ನೀರಿನ ಅಂಶವನ್ನು ಹಿಂಡಿ ಅದಕ್ಕೆ ಚಿಕನನ್ನು ಸೇರಿಸ್ಕೋಬೇಕು. ಕೋರಿನ ಪುಂಟುದು ನಿಕ್ಕ ಪಾಡು ನೋಡು ಬೊಕ್ಕ ಕೋರಿನ್ಲ ಶೋಕು ನಮ್ಮ ಇಂಚ ಬೆರವುಗ ಇಂಚದಲ್ಲೇ ಶೋಕು ಮಸಾಲ ಕೋಟಿಂಗ್ ಆವಡು ನಿಕ್ಕ ಚೆನ್ನಾಗಿ ಕೋಟಿಂಗ್ ಹಿಡಿಬೇಕು. ಹೀಗೆ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು 30-45 ನಿಮಿಷ ಹೀಗೆ ಮುಚ್ಚಳ ಮುಚ್ಚಿ ಇಟ್ಟು ಬಿಡುವ. 45 ನಿಮಿಷ ಆಕಿನ ತುಲೆ ನಮ್ಮ ಕೋರಿ ಇದು ನಮ್ಮ ಫ್ರೈ ಮಲ್ಪುಗ ಶೋಕು ಬೈದಂಡು ಇದು ಎಣ್ಣೆಲ್ಲ ಬೆಚ್ಚ ಆತಂಡು 45 ನಿಮಿಷ ಆದ ನಂತರ ನೋಡಿ ಎಣ್ಣೆ ಬಿಸಿ ಆಗಿದೆ. ಈಗ ನಾವು ಒಂದೊಂದೇ ಎಣ್ಣೆಯಲ್ಲಿ ಚಿಕನನ್ನು ಹಾಕಿ ನಾವು ಫ್ರೈ ಮಾಡಬೇಕು. ಇದು ತುಲೆ ಒಂದೊಂದು ಕೋರಿನ ನಮ್ಮ ನಿಜ ಪೀಸಿನ ಪಾಡ್ದು ಫ್ರೈ ಮಲ್ಪೊಡು. ಗ್ಯಾಸ್ ಫುಲ್ ಫ್ಲೇಮಡೆ ದಿವಡು, ಗ್ಯಾಸನ್ನು ಫುಲ್ ಫ್ಲೇಮಲ್ಲಿ ಇಡಬೇಕು. ಎಣ್ಣೆ ಚೆನ್ನಾಗಿ ಕೊದ್ದಿರಬೇಕು. ಎಣ್ಣೆ ಶೋಕು ಬೆಚ್ಚಾದಿಪ್ಪೋಡು ಚಪ್ಪೆ ಎಣ್ಣೆಗೆ ಪಾಡಂಡ ಕೋಟಿಂಗ್ ಪೋಪುಂಡು. ಬಿಸಿ ಆದಮೇಲೆ ಎಣ್ಣೆ ಈ ಚಿಕನನ್ನು ಎಣ್ಣೆಯಲ್ಲಿ ಕರಿಬೇಕು, ಇಲ್ಲದಿದ್ದರೆ ಕೋಟಿಂಗ್ ಹೋಗ್ತದೆ. ಹಾಗಾಗಿ ನೋಡಿ ಗ್ಯಾಸ್ ಕೂಡ ಫುಲ್ ಫ್ಲೇಮಲ್ಲಿ ಇಟ್ಟು ನಾವು 2 ಬದಿ ಚೆನ್ನಾಗಿ ಕಾಯಿಸಿದರೆ ಒಂದು ಸ್ವಲ್ಪ ಕೂಡ ಕೋಟಿಂಗ್ ಹೋಗಲ್ಲ. ಒಂಜಿ ಚೂರ್ಲ ಕೋಟಿಂಗ್ ಪೋಪುಜಿ ಹೈ ಫ್ಲೇಮ್ಡ್ ಒಂದೇನು ಕಾಯ್ತಂಡ ಮಸ್ತ್ ಕ್ರಿಸ್ಪಿ ಆದ್ಲ ಬರ್ಪುಂಡು. ದಯಪಂಡು ನಮ್ಮ ಅರಿ ಪಾಡ್ದನೆಟೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬರ್ತದೆ. ಇದರಲ್ಲಿ ನಾವು ಅಕ್ಕಿಯನ್ನು ಸೇರಿಸಿದ್ದೇವೆ, ಅಷ್ಟೇ ರುಚಿಕರ ಕೂಡ ಆಗ್ತದೆ. ಮಸ್ತ್ ಶೋಕು ಆಪುಂಡು ಫ್ರೆಂಡ್ಸ್. ಖಂಡಿತ ನಿಕ್ಲೋರ ಟ್ರೈ ಮಲ್ಪ್ಲೆ ಬೊಕ್ಕ ಎಂಚ ಆತನಂದು ಎಂಕ್ ಕಮೆಂಟ್ ಮೂಲಕ ನಿಕ್ಲ ಅಭಿಪ್ರಾಯನ ಪನ್ಲೆ ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದಿಚ್ಚಂಡ ಸಬ್ಸ್ಕ್ರೈಬ್ ಮಲ್ತು ಆಯ್ತಾ ಬರೀಟಿತ್ತನ ಬೆಲ್ಲನ್ನು ಆಲ್ ಬಂದು ಪ್ರೆಸ್ ಮಲ್ತನ ನಿಕ್ಲೆ ಒವ್ವೇ ವೀಡಿಯೋ ಪಾಂಡಲ ಫಸ್ಟ್ ನೋಟಿಫಿಕೇಷನ್ ತಿಕ್ಕೊಂಡು ನೋಡಿ. ಇವಾಗ 2 ಸೈಡ್ ಚೆನ್ನಾಗಿ ಫ್ರೈ ಮಾಡಿ ಆಗಿದೆ ನೋಡಿ, ಒಳ್ಳೆ ಫ್ರೈ ಆಗಿದೆ. ಇದು ಒಂದು ಎಡ್ಡೆ ಫ್ರೈ ಆತಂಡು ನಮ್ಮೊಂದು ಪ್ಲೇಟಿಗೆ ದೆತ್ತಿವನ್ಗ ಇದನ್ನೊಂದು ಪ್ಲೇಟಿಗೆ ತೆಗೆದಿಡುವ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಿಮಗೆ ನಾನು ಯಾವುದೇ ವಿಡಿಯೋ ಶೇರ್ ಮಾಡಿದರೂ ಫಸ್ಟಿಗೆ ನೋಟಿಫಿಕೇಷನ್ ಬರ್ತದೆ. ನೋಡಿ ನಮ್ಮ ಚಿಕನ್ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ, ಕೋಟಿಂಗ್ ಕೂಡ ಬಿಡಲಿಲ್ಲ, ಅಷ್ಟೇ ಕ್ರಿಸ್ಪಿಯಾಗಿ ಟೇಸ್ಟಾಗಿ ಕೂಡ ಬಂದಿದೆ. ನಮ್ಮ ಚಿಕನ್ ಫ್ರೈ ರೆಡಿ ಆಯಿತು. ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ನಿಕ್ಲಿಗೆ ಇಷ್ಟ ಆಡಂದೆನ್ವೆ ನಿಕ್ಲ ಅಭಿಪ್ರಾಯನು ಕಮೆಂಟ್ ಮಲ್ತದು ಇಂಕ ಪನ್ಲೆ ಅಂಚನೆ ನನೊರ ಪನ್ನೊಂದುಲ್ಲೆ ಆಯ್ನಾತ ಜನಕ್ಕೆ ಶೇರ್ ಮಲ್ತದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಲೆ. ಮಸ್ತ್ ಕ್ರಿಸ್ಪಿ ಆತಿನ ಚಿಕನ್ ಫ್ರೈ ರೆಡಿ ಆಂಡ್ ಕಡೇ ಮುಟ ತುಯ್ನೈಕ್ ಪೂರಕ್ಲೆ ಧನ್ಯವಾದ.